ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು, ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್. ವೀಕ್ಷಕರೇ, ಗುರಿ ಮುಟ್ಟಬೇಕು ಅಂತ ಹೇಳಿದರೆ ಮಾರ್ಗ ಚೆನ್ನಾಗಿರಬೇಕು ಅಂತ ಏನಿಲ್ಲ, ಮನಸ್ಸಿದ್ರೆ ಸಾಕು, ಆ ಗುರಿಯನ್ನು ಖಂಡಿತವಾಗ್ಲೂ ಮುಟ್ಬೋದು. ಹಾಗೆಯೇ ಅಡುಗೆ ಮಾಡಬೇಕು ಅಂತ ಹೇಳಿದರೆ ಸಾಮಗ್ರಿಗಳು ಕೂಡ ಅಷ್ಟೇ ಮುಖ್ಯವಾಗಿರೋದಿಲ್ಲ. ಅಭಿರುಚಿ ಇದ್ದರೆ ತಂತಾನೆ ಯಾವುದೇ ಒಂದು ಸ್ವಲ್ಪ ಸಾಮಗ್ರಿಗಳು ಇದ್ದರೂ ಸಾಕು, ಒಳ್ಳೆ ರುಚಿಕರವಾದಂಥ ಖಾದ್ಯಗಳನ್ನು ತಯಾರಿಸ್ಬೋದು. ಈ ಒಂದು ಅಭಿರುಚಿಯನ್ನು ಇಟ್ಕೊಂಡಿರುವಂಥ ಇವತ್ತಿನ ನಮ್ಮ ಅತಿಥಿ ಧನ್ಯ ಅವರು ನಮ್ಮ ಜೊತೆಗಿದ್ದಾರೆ. ಯಾವ ರುಚಿಕರವಾದಂಥ ಅಡುಗೆಗಳನ್ನು ಇವರು ಹೇಳ್ಕೊಡ್ತಾರೆ, ಇವ್ರನ್ನ ಕಾರ್ಯಕ್ರಮದಲ್ಲಿ ನೋಡೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದಿ ಶೋ ಧನ್ಯ. ಹಾಗೆಯೇ ನವರಾತ್ರಿ ಹಬ್ಬದ ಶುಭಾಶಯಗಳು ತಮಗೆ. ಥ್ಯಾಂಕ್ ಯು, ಸೇಮ್ ಟು ಯು. ಎಸ್. ಸೊ ನವರಾತ್ರಿ ಹಬ್ಬ ಏನೆಲ್ಲ ಸ್ಪೆಷಲ್ ಮಾಡ್ತಾರೆ ಮನೆಯಲ್ಲಿ? ಅಮ್ಮ ಮಾಡ್ತಾರಾ, ನೀವು ಒಟ್ಟಿಗೆ ಸೇರ್ಕೊಂಡು ಮಾಡ್ತೀರಾ? ಒಟ್ಟಿಗೆ ಸೇರಿಕೊಂಡು ಈ ಒಂದು ನವರಾತ್ರಿ ಟೈಮಲ್ಲೂ ಕೂಡ ನಿಮ್ಮ ಅಭಿರುಚಿಗೆ ತಕ್ಕಂತೆ ಏನಾದರೂ ಡಿಫ್ರೆಂಟ್ ಟ್ರೈ ಮಾಡ್ತೀರಾ, ಅಥವಾ ಇಲ್ಲ ಟ್ರೆಡಿಷ್ನಲ್ ಡಿಶಸ್ಸೇ ಬೇಕು ಅಂತ ಅಮ್ಮ ಹೇಳ್ತಾರಾ? ಟ್ರೆಡಿಷ್ನಲ್ ಡಿಶಸಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಅದರಲ್ಲೂ ಇನೋವೇಟಿವಾ? ಸರಿ, ನಮ್ಗಿವತ್ತೇನು ಅದರಲ್ಲೇ ಇನೋವೇಟಿವ್ ಆದಂಥ ಡಿಶಸ್ಸಾ ಅಥವಾ ಟ್ರೆಡಿಷ್ನಲ್ ಅಡುಗೆ? ಒಂದು ಸ್ವೀಟ್ ಮಾಡ್ತಿದ್ದೇನೆ, ಮತ್ತೊಂದು ನಾರ್ಮಲ್ ಟ್ರೆಡಿಷ್ನಲ್ ಆದ ಡಿಶ್. ಓಕೆ, ಒಂದು ಅಮ್ಮ ಹೇಳ್ಕೊಟ್ಟಿದ್ದು, ಒಂದು ನಿಮ್ಮದೇ ಓನಾ? ನೋಡೋಣ ಯಾವುದು ಬೆಟರ್ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಟ್ರೆಡಿಷ್ನಲ್ ಅಡುಗೆಯ ಅಥವಾ ನಿಮ್ಮ ಒಂದು ಇನೋವೇಟಿವ್ ಡಿಶಾ ಅಂತೇಳಿ ಅಲ್ವಾ? ಸರಿ, ಬನ್ನಿ. ಎಸ್ ಧನ್ಯ, ಫಸ್ಟಿಗೆ ಯಾವುದು ಸ್ವೀಟ್ ಡಿಶಾ? ಸ್ವೀಟ್ ನೋಟಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋದು. ಸೊ ಇಂಗ್ರೀಡಿಯೆಂಟ್ಸ್ ನೋಡ್ತಾ ಇದ್ರೆ ಇದು ನಿಮ್ಮ ಇನೋವೇಟಿವ್ ಡಿಶ್ ಅನಿಸುತ್ತೆ ಅಲ್ವಾ? ಯಾವುದು ಈಗ? ಮಖಾನಾ ಕೀರ್. ಓ ಫೈನ್. ಅಂದರೆ ಲೋಟಸ್ ಫಾಕ್ಸ್ ನಟ್ ಅಂತಲೂ ಹೇಳ್ತಾರೆ, ಲೋಟಸ್ ಸೀಡ್ಸ್ ಅಂತಲೂ ಹೇಳ್ತಾರೆ. ಸೊ ಹೇಗೆ ಶುರು ಮಾಡೋದು? ಮೊದಲು ಪ್ಯಾನ್ ಬೇಕು ರೋಸ್ಟ್ ಮಾಡಲಿಕ್ಕೆ. ಸಾಕಾ? ಹಾಂ, ಫಸ್ಟ್ ಮಖಾನ ಸ್ವಲ್ಪ ಹಾಕ್ತೇನೆ ಈಗ, ಅದೇ ಲಾಸ್ಟಲ್ಲಿ. ಎಲ್ಲ ಹುರ್ಕೊಳ್ಳೋ ಆಗಿಲ್ವಾ? ಇಲ್ಲ, ಮತ್ತೆ ಲಾಸ್ಟಲ್ಲಿ ಹಾಕಬೇಕು. ಜಸ್ಟ್ ಈ ಡ್ರೈ ರೋಸ್ಟ್ ಈಗ, ಸ್ವಲ್ಪ ಕ್ಯಾಶು ಎಲ್ಲ ಒಟ್ಟಿಗೆ. ಹಾಂ, ಆ್ಯಂಡ್ ಬಾದಾಮ್. ಸೊ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ಮತ್ತೆ ಪೌಡರ್ ಮಾಡಬೇಕು. ಹಾಂ. ಈ ಮಖಾನ ಈ ಥರ ರೋಸ್ಟ್ ಮಾಡ್ಕೊಂಡ್ರೆ ಏನು ಡಿಫ್ರೆನ್ಸ್ ಬರುತ್ತಾ? ಅದು ಟೇಸ್ಟ್ ಟೈಪ್ ಸಿಗ್ತದೆ. ಏನು ಥಿಕ್ನಿಂಗ್ ಏಜೆಂಟ್ಸ್ ಏನಿದೆ, ಬಾದಾಮ್ ಎಲ್ಲ ಹಾಕಿ ಅದರದ್ದೇ ಥಿಕ್ನೆಸ್. ಓಕೆ. ಸೊ ಇದು ಎಷ್ಟೊತ್ತು ನೀವು ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಬೇಕು? ಒಂಚೂರು ಬ್ರೌನ್ ಕಲರ್ ಮಖಾನ ಫುಲ್ ಕ್ರಿಸ್ಪ್ ಆಗಬೇಕು. ಮಖಾನ ಆಲ್ರೆಡಿ ಇದು ಕ್ರಿಸ್ಪ್ ಇರುತ್ತಲ್ವಾ? ಸಾಫ್ಟ್ ಆಗ್ತದೆ. ಇನ್ನು ಉಲ್ಟಾ ಇದು ಗಟ್ಟಿ ಇರೋದು ಸಾಫ್ಟ್ ಆಗುತ್ತಾ? ಅಂದರೆ ಫುಲ್ ಹೀಗೆ ಪೌಡರ್ ಥರ ಬರ್ತದೆ. ಓಕೆ. ಸೊ ನೀವು ದಸರಾವನ್ನು ಹೇಗೆ ಆಚರಿಸ್ತೀರಿ ಧನ್ಯ? 9 days ಟೆಂಪಲ್ಸ್ ಹೋಗ್ತೇವೆ. ಹಾಂ, ಮತ್ತು ನಾರ್ಮಲ್ ವೆಜ್ ಮನೇಲಿ ಯಾವಾಗಲೂ ವೆಜ್ ಇರುತ್ತೆ. ಸಾಕಾ? ತೆಗೆಯೋದಾ? ಮಿಕ್ಸರ್ ಅದರಲ್ಲಿ ಹಾಕು. ಕೂಲ್ ಆದಮೇಲೆ ಮಿಕ್ಸರ್.
ಇನ್ನು ಏನಾದರೂ ಇನ್ನು ಮಾಡ್ಕೊಳಕ್ಕಿದೆಯಾ? ಇದರಲ್ಲಿ ಗೀಯಲ್ಲಿ ಮಕ್ಕನ ಫ್ರೈ ಮಾಡಬೇಕು. ಗೀ ಹಾಕಿ ಗೀ ಅಮ್ಮನ ಮಾಡಿದ್ದೆ. ಓ, ತುಪ್ಪ ಮನೆಯಲ್ಲೇ ಮಾಡಿರೋವಂಥದ್ದಾ? ನಿಮಗೆ ಡಿಫ್ರೆಂಟ್, ನಿಮ್ಮದೇ ಇನೋವೇಟಿವ್ ನೀವು ಮಾಡ್ತೀರಿ, ಹೌದು. ಆದರೆ ನಿಮಗೆ ಸ್ವತಃ ತಿನ್ನೋದಕ್ಕೆ ಏನಾದರೂ ಇಷ್ಟ ಅಂತ ಹೇಳಿದರೆ ಇನೋವೇಟಿವ್ ರೆಸಿಪೀಸ್ ಇಷ್ಟ ಆಗುತ್ತಾ ಅಥವಾ ಓಲ್ಡ್ ಟ್ರೆಡಿಷ್ನಲ್? ಟ್ರೆಡಿಷ್ನಲ್ ಅಮ್ಮ ಉಲ್ಟಾ ಮಾಡಿದ್ದು. ಅಮ್ಮ ಮಾಡಿದ್ದು. ಸೊ ನೀವು ಮಾಡಿದ್ದೆಲ್ಲ ಅವ್ರಿಗೆ ಪನಿಷ್ಮೆಂಟಾ? ಅದ್ಯಾಕೆ ನೀವು ಮಾಡಿದ್ದು ನಿಮ್ಗೆ ಇಷ್ಟ ಆಗಲ್ವಾ? ಹೇಗೆ? ಇಷ್ಟ ಆಗ್ತದೆ, ಬಟ್ ಅಮ್ಮ ಮಾಡುವ ಹಾಗೆ ಅಷ್ಟು ಟೇಸ್ಟ್ ಬರಲ್ಲ. ನಾನು ಯಾವಾಗಲೂ ಅಮ್ಮನ ಕೈ ರುಚಿ ಯಾರಿಗೂ ಅವರವರ ಅಮ್ಮನ ಕೈ ರುಚಿ ಬೀಟ್ ಮಾಡೋದಕ್ಕೆ ಫಿಶ್ ಸಾಧ್ಯವೇ ಇಲ್ಲ. ಮತ್ತೆ ಚಿಕನ್ ಆ ಟೇಸ್ಟ್ ನನಗೆ ಆಗಲ್ಲ, ಅವರ ಟೇಸ್ಟ್ ಬೀಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದು ಹಾಗಾದ್ರೆ ಇನ್ನೂ ಫ್ರೈ ಆಗಬೇಕು. powder ಮಾಡುವ. ಪೌಡರ್ ಮಾಡ್ಕೊಳ್ತೀರಾ? ಫೈನ್ ಪೌಡರಾ ಅಥವಾ ಹೇಗೆ? ಫೈನ್ ಪೌಡರಾ ಹಾಕೊಳ್ತೀನಿ ಎಲ್ಲ. ಸರಿ, ಇದನ್ನು ಈ ಬೌಲಲ್ಲಿ ಹಾಕ್ಬೇಕಾ? ತಕೊಳ್ಳೋದಾ? ಹಾಂ, ಈ ಬೌಲಲ್ಲಿ ಓಕೆ. ಇನ್ನು ಏನಾದರೂ ಫ್ರೈ ಮಾಡ್ಕೊಂಡು ಗೀಯಲ್ಲಿ ಕ್ಯಾಶು ಮತ್ತೆ ದ್ರಾಕ್ಷಿ ಗೋಡಂಬಿಯಾ? ಸೊ ಇದ್ರದ್ದು ಈ ಒಂದು ಲೋಟಸ್ ಸೀಡ್ಸ್ ಆಗಿರಲಿ, ಫಾಕ್ಸ್ ಸೀಡ್ಸ್ ಆಗಿರಲಿ, ಇದ್ರದ್ದು ಏನು ಬೆನಿಫಿಟ್ಸ್ ಅಂತ ಗೊತ್ತಿದೆಯಾ? ಅಷ್ಟು ಗೊತ್ತಿರೋದಿಲ್ಲ. ಹೆಲ್ತ್ಗೆ ಒಳ್ಳೇದು ಹೇಳ್ತೇನೆ. ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ಆ್ಯಕ್ಚುಲಿ ಇದು ತೀರಾ ಪೂರ್ತಿ ಕೊಲೆಸ್ಟ್ರಾಲ್ ಎಲ್ಲ ತೀರಾ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಬಾದಾಮ್ ಸಿಗೋಲ್ಲ. ಸೊ ಯಾರಿಗೆಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಇದೆಯೋ ಅವ್ರು ಆದಷ್ಟು ಇದನ್ನು ಯಾವ ರೀತಿಯಾಗಿ ಕೂಡ ಮಾಡ್ಕೊಳ್ಬೋದು. ಇದರಿಂದ ಗ್ರೇವಿ ಮಾಡ್ತಾರೆ. ಸೊ ನೀವು ಅದನ್ನು ಕೂಡ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ದೀರಾ ಗ್ರೇವಿ? ಇಲ್ಲ. ಸೊ ಗ್ರೇವಿ ಕೂಡ ಮಾಡ್ತಾರೆ. ನೀವು ಈ ಥರ ಫ್ರೈ ಮಾಡಿ ತಿಂತೇವೆ. ಫ್ರೈ ಮಾಡಿ ಚಾಟ್ ಮಸಾಲ ಎಲ್ಲ ಆಯಿಲ್ ಪ್ಲೇಟಲ್ಲಿ ಹಾಕುವ. ತೆಗೆಯೋದಾ? ಸೊ ಇದು ಹೇಗೆ ನಿಮ್ಗೆ ಒಳಿತು ಇದು ಲೋಟಸ್ ಸೀಡ್ಸಿಂದ ಖೀರ್ ಮಾಡ್ಬೋದು ಅಂತ ಹೇಳಿ? ಏನೋ ಒಂದು ಜಸ್ಟ್ ಟ್ರೈ ಮಾಡಿದೆ. ಹಾಂ, ಚೆನ್ನಾಗಾಗಿತ್ತು. ಚೆನ್ನಾಗಿ ಬಂತು. ಸೊ ಅದು ಕೂಡ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಅಲ್ವಾ? ತೆಗುವ. ಇದರಲ್ಲಿ ಈಗ ಶುಗರನ್ನು ಹಾಕಿ ಕ್ಯಾರಮಲೈಸ್ ಮಾಡಬೇಕು. ಸ್ವಲ್ಪ ಹಾಕಬೇಕು. ಕ್ಯಾರಮಲೈಸ್ ಮಾಡ್ಕೊಳ್ಳೋದಾ? ಹಾಂ. ಇದನ್ನ ಯಾಕೆ ಕ್ಯಾರಮಲೈಸ್ ಮಾಡ್ಕೊಳ್ತಾ ಇರೋದು? ಕಲರ್ ಬರ್ತದೆ ಮತ್ತೆ ಟೇಸ್ಟ್ ಒಂಚೂರು ಡಿಫ್ರೆಂಟ್ ಆಗಿರ್ತದೆ. ಕ್ಯಾರಮಲೈಸ್ ಆದರೆ ಯೂಶ್ವಲಿ ಇಲ್ದಿದ್ರೆ ನಾವು ಹಾಲಿಗೆ ಹಾಗೆ ಸಕ್ಕರೆ ಹಾಕಿ ಮಾಡ್ತೀವಿ. ಇದು ಕಲರ್ ಸಹ ಡಿಫ್ರೆಂಟ್ ಆಗಿ. ಈಗ ಹಾಲು ಹಾಕ್ತೀನಿ, ಸ್ವಲ್ಪ ಹಾಕ್ತೀನಿ ಈಗ. ಸ್ವಲ್ಪ ಕ್ಯಾರಮಲೈಸ್ ಆದರೆ ಸಾಕು. ಹಾಗಾದ್ರೆ ಓ, ಈ ರೀತಿಯಾಗಿ ದಪ್ಪ ಬರುತ್ತಾ? ಫುಲ್ ಮೆಲ್ಟ್ ಆಗಬೇಕು. ಸೊ ಸ್ವಲ್ಪ ಬ್ರೌನಿಶ್ ಬಂದ ನಂತರ ಹಾಲು ಹಾಕೊಂಡ್ರೆ ಆ ಕ್ಯಾರಮಲೈಸ್ಡ್ ಕಲರ್ ಅದ್ರ ಜೊತೆಗೆ ಟೇಸ್ಟು ಬರುತ್ತೆ, ಕಲರು ಬರುತ್ತೆ. ಬೇಕಾದ್ರೆ ಸ್ಯಾಫ್ರನ್ ಯೂಸ್ ಮಾಡ್ಬೋದು. ಇಲ್ಲ ಇನ್ ಕೇಸ್ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಯಾಫ್ರನ್ ಯೂಸ್ ಮಾಡ್ಬೋದು. ಈಗ ಬೇರೆ ಶುಗರ್ ಹಾಕ್ತೀನಿ ಸ್ವಲ್ಪ. ರುಚಿಗನುಸಾರವಾಗಿ. ಒಂಚೂರು ತಿಕ್ಕಾಗೋ ತನಕ 3 to 4 minutes ಆಗ್ತದೆ ಮಿಲ್ಕ್ ಬಾಯ್ಲ್. ಸೊ ಇದು ಖೀರ್ ಸ್ವಲ್ಪ ತಿಕ್ಕಾಗೇ ಇರುತ್ತೆ. ಇದು ನೀವು ಹೇಳಿದ್ರೆ ಇದು ಕೂಡ ತುಂಬ ತಿಕ್ನಿಂಗ್ ಆಗ್ತದೆ. ತಿಕ್ನಿಂಗ್ ಏಜೆಂಟ್ ಇದು. ಸೊ ಹಾಗಾಗಿ ಇದು ಕೂಡ ತಿಕ್ಕಾದ್ರೆ ತೀರಾ ಗಟ್ಟಿ ಅನ್ಸಲ್ವಾ? ಬರೋದಿಲ್ಲ. ಈಗ ಅದು ಪೌಡರನ್ನು ಹಾಕುವ.
ಇದನ್ನು ಹಾಕೊಳ್ಳೋದಾ? ಹಾಂ ಫುಲ್ ಹಾಕ್ಲಾ? ಹಾಂ ಫುಲ್ ಹಾಕಿ. ಇದು ಹಾಕಿದ ಕೂಡಲೇ ತಿಕ್ಕಾಗುತ್ತಾ ಹೇಗೆ? ಬೇಗ ಆಗಲ್ಲ ಬಟ್ ಸ್ವಲ್ಪ ಆಗುತ್ತೆ. ಈಗ ಮಖಾನ ಇದು ಬೇಯೋದಕ್ಕೆ ಹೆಚ್ಚು ಟೈಮ್ ತಗೊಳ್ಳುತ್ತಾ ಅಥವಾ ಇಮಿಡಿಯೇಟ್ ಆಗುತ್ತೆ? ಬೇಗ ಸೊ ಈಗಾಗಲೇ ಅದು ತಿಕ್ಕಾಗಿದೆ ಅಲ್ಲ? ಹಾಂ ಹಾಂ. ಈ ಡ್ರೈ ಫ್ರೂಟ್ಸ್ ಹಾಕ್ತೀನಿ ಇದರಲ್ಲಿ. ಹ್ಞೂ. ಸೊ ಇಫ್ ಸಪೋಸ್ ಆ ಥರ ಹೋಲಾಗಿ ನಮ್ಗೆ ಬೇಡ ಅಂತ ಹೇಳಿದ್ರೆ ಈ ರೀತಿನೇ ಮಾಡ್ಕೊಳ್ಬೋದು. ಇದು ಈಗ ತಕ್ಷಣಕ್ಕೆ ಇನ್ನೂ ಸ್ವಲ್ಪ ಗಟ್ಟಿ ಆದರೆ ಫಿರ್ನಿ ಟೈಪ್ ಬರುತ್ತೆ ಅಲ್ವಾ? ಇಲೈಚಿ ಹಾಕ್ತೇನೆ. ಆಯ್ತು. ಅದು ಫ್ರೈ ಮಾಡ್ಕೊಂಡಿರುವಂತ ಮಕ್ಕನ ಯಾವಾಗ ಹಾಕೊಳ್ಳೋದು? ಸರ್ವಿಂಗ್ ಇಲ್ಲದ ಸಾಫ್ಟ್ ಆಗ್ತದೆ ಅದು. ಓ, ಸರ್ವ್ ಮಾಡುವಾಗ ಮೇಲೆ ಹಾಕೊಳ್ಳೋದು ಅಷ್ಟೇ? ಅಷ್ಟೇ. ಒಂದು ಪಿಂಚ್ ಆಫ್ ಸಾಲ್ಟ್. ಹಾಂ ಹಾಂ. ಗ್ಯಾಸ್ ಹಾಕ್ತೀನಿ. ಅದನ್ನ ಬೇಯಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ವಾ? ಓಕೆ, ಆಯಿತು. ಆಯಿತು. ಹಾಂ ಡನ್. ಮಾಡಿದ್ದೀನಿ. ವೆರಿ ನೈಸ್. ಸೊ ಸರ್ವ್ ಮಾಡ್ಕೊಳ್ಳೋಣ. ಎಸ್, ಧನ್ಯಾ ಸರ್ವ್ ಮಾಡಿ ತಗೊಳ್ಳಿ. ಮಖಾನ ಈಗ ಮೇಲ್ಗಡೆ, ಮೇಲಿಂದ ಮಖಾನ. ನನಗೆ ಈಗೊಂದು ಡೌಟ್, ನೀವು ಇದನ್ನು ಟೇಸ್ಟ್ ಮಾಡಿದ್ದೀರಾ? ನಾನು ಮಾಡಲಿಲ್ಲ. ಸೊ ಮನೆಯವ್ರಿಗೆ ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದೀರಾ ಅಥವಾ ನಾನು ಇವತ್ತು ಬಕ್ರವ? ಮನೇಲಿ ಕೊಟ್ಟಿದ್ದೇನೆ, ಎಲ್ಲರಿಗೆ ಕೊಟ್ಟಿದ್ದೇನೆ. ಓಕೆ, ಎಲ್ಲ ಹುಷಾರಾಗಿದ್ದಾರಲ್ಲ? ಸೊ ಮಖಾನ ಖೀರ್ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಡಿಫ್ರೆಂಟ್ ಖೀರ್, ಡಿಫ್ರೆಂಟ್ ಟೈಪ್ ಆಫ್ ಖೀರ್. ಸೊ ಹೊಸ ಇನೋವೇಟಿವ್ ಖೀರ್. ಆದರೆ ಹಬ್ಬಕ್ಕೆ ಸಿಹಿ ತಿಂಡಿಗಳು ಇದ್ದರೆ ಇನ್ನೂ ಚೆನ್ನ. ಸೊ ನೋಡೋಣ ಇದು ಹೇಗಿರುತ್ತೆ ಟೇಸ್ಟ್, ಆಮೇಲೆ ನೋಡ್ತೀನಿ. ಬಿಸಿ ಬಿಸಿಯಾಗಿರುವಂಥ ಮಖಾನ ಖೀರ್ ರೆಡಿಯಾಗಿದೆ. ಸೊ ಇದಂತೂ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರುವಂಥ ಒಂದು ಖೀರ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಮಖಾನ ಅಥವಾ ಲೋಟಸ್ ಸೀಡ್ಸ್ ಅಂತಲೂ ಹೇಳ್ತಾರೆ. ಇದು ಕೊಲೆಸ್ಟ್ರಾಲ್ ತೀರಾ ಕಮ್ಮಿ ಮಾಡುತ್ತೆ. ಯಾರಿಗೆಲ್ಲ ಕೊಲೆಸ್ಟ್ರಾಲ್ ಹೆಚ್ಚಾಗಿದೆಯೋ ಅವರಂತೂ ಇದನ್ನು ಖಂಡಿತವಾಗ್ಲೂ ಸೇವಿಸ್ಬೋದು. ಸೊ ಇದನ್ನು ತಯಾರಿಸೋದು ಹೇಗೆ ಮತ್ತೊಮ್ಮೆ ನೋಡಿ. ಮಖಾನ ಖೀರ್ ತಯಾರಿಸೋ ವಿಧಾನ. ಮೊದಲು ಲೋಟಸ್ ಸೀಡ್ಸ್ ಅಂದರೆ ತಾವರೆಯ ಬೀಜವನ್ನು ಗೋಡಂಬಿ ಹಾಗೂ ಬಾದಾಮಿ ಸೇರಿಸಿ ಹುರಿಯಿರಿ. ತಣ್ಣಗಾದ ನಂತರ ಪುಡಿ ಮಾಡಿಕೊಳ್ಳಿ. ನಂತರ ಸ್ವಲ್ಪ ತುಪ್ಪ ಹಾಕಿ ತಾವರೆ ಬೀಜವನ್ನು ಹುರಿದಿಟ್ಟುಕೊಳ್ಳಿ. ಆನಂತರ ಗೋಡಂಬಿ, ಬಾದಾಮಿ, ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ. ಬಳಿಕ ಸಕ್ಕರೆಯನ್ನು ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ಆ ಬಳಿಕ ಹಾಲು, ಸಕ್ಕರೆ ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ತಾವರೆ ಬೀಜದ ಪುಡಿ ಹಾಕಿ ಕುದಿಸಿ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದು ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಏಲಕ್ಕಿ ಪುಡಿ, ಚಿಟಿಕೆ ಉಪ್ಪು ಹಾಕಿ 1-2 ನಿಮಿಷ ಕುದಿಸಿ. ಮೇಲಿನಿಂದ ತಾವರೆ ಬೀಜ ಅಥವಾ ಮಖಾನವನ್ನು ಉದುರಿಸಿ ಸರ್ವ್ ಮಾಡಿ. ಈಗ ರುಚಿಕರ ಮಖಾನ ಖೀರ್ ರೆಡಿ. ಹಬ್ಬಕ್ಕೆ ಮಖಾನ ಖೀರ್ ರೆಡಿಯಾಗಿದೆ. ನೆಕ್ಸ್ಟ್ ಯಾವುದು ಟ್ರೆಡಿಷ್ನಲ್ ಅಡುಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಮ್ಮನಿಂದ ಬೇರೆ ಕಲಿತು ಬಂದಿದ್ದಾರೆ. ಯಾವ ರೆಸಿಪಿ ಅಂತ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಅಶ್ವಿನಿ ಹೇರ್ ಆಯಿಲ್. ಒಂದಂತೂ ಸಿಹಿ ಆಗಿರುವಂಥ ಖಾದ್ಯ, ಅದು ಕೂಡ ಮಖಾನ ಖೀರ್ ರೆಡಿಯಾಗಿದೆ, ತಣ್ಣಗಾಗ್ತಾ ಇದೆ. ಬಹುಶಃ ಅದು ಸ್ವಲ್ಪ ಚಿಲ್ಡಾಗಿ ಸರ್ವ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡೋಣ. ಸೊ ನೆಕ್ಸ್ಟ್ ರೆಸಿಪಿ ಯಾವುದು, ಇದನ್ನು ಹೇಗೆ ಮಾಡ್ತಾರೆ ಬನ್ನಿ ಕೇಳೋಣ. ಎಸ್ ಧನ್ಯ, ಈಗ ಯಾವ ಟ್ರೆಡಿಷ್ನಲ್ ಅಡುಗೆ ಹೇಳ್ಕೊಡ್ತಾ ಇದೆ? ಸಾಬುದಾನ ವಡ.
ಸಾಬುದಾನ ವಡ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ, ಸಂಜೆ ಟೀಗೂ ಆಗುತ್ತೆ, ಯಾವ ಟೈಮ್ಗೂ ಆಗುತ್ತೆ. ಡನ್. ಸೊ ಹೇಗೆ ಶುರು ಮಾಡೋದು? ಫಸ್ಟ್ ಮಿಕ್ಸಿ ಮಾಡುವ. ಶುಂಠಿ ಮತ್ತು ಚಿಲ್ಲಿ ಸಹ ಮಿಕ್ಸಿ ಮಾಡಬೇಕು. ಶುಂಠಿ ಹಾಗೂ ಹಸಿಮೆಣಸು. ಚೂರು ನೀರು ಹಾಕಬೇಕು. ನೀರು ಹಾಕ್ಕೊಳ್ಬೇಕಾ? ಚೂರು ಹಾಕ್ಲಾ? ಸಾಕು ಸಾಕು ಸಾಕು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೋದಾ? ಬೆಳ್ಳುಳ್ಳಿ ಅಂದರೆ ಫಾಸ್ಟಿಂಗ್ ಟೈಮಲ್ಲಿ ಕೆಲವು ಬೆಳ್ಳುಳ್ಳಿ ತಿನ್ನಲ್ವಲ್ಲ, ಆನಿಯನ್ ಅದಕ್ಕೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಇಲ್ಲ. ಬೌಲ್ ತೊಗೊಳ್ತೇನೆ. ಆಲೂಗಡ್ಡೆ ಸ್ಮ್ಯಾಶ್ ಮಾಡಬೇಕು. ಬೇಯಿಸಿದ ಆಲೂಗಡ್ಡೆ ಅಲ್ಲ? ಸೊ ಇದನ್ನ ಪೂರ್ತಿಯಾಗಿ ಕಿವುಚ್ಕೊಳ್ಬೇಕು. ಇದಕ್ಕೆ ಸಾಬುದಾನ ಹಾಕಬೇಕು. ಸೊ ಅದನ್ನು ನೆನೆಸಿ ಇಟ್ಕೊಂಡಿದ್ದೀರಿ? ನೆನೆಸಿಟ್ಟು ಪೇಸ್ಟ್ ಅಂತ ಹಾಕಬೇಕು. ಹಾಕ್ಬೇಕಾ? ಪೂರ್ತಿ ಹಾಕ್ಲಾ ಹೇಗೆ? ಪೂರ್ತಿ ಹಾಕಬೇಕು. ಈ ಸಾಬಕ್ಕಿಯನ್ನು ಎಷ್ಟೊತ್ತು ನೆನೆಸಿಟ್ಕೊಂಡಿದ್ದೀರಿ? ಹಾಫ್ ಆನ್ ಅವರ್ ಸಾಕು. ಸಾಕು. ಜಸ್ಟ್ ಸಾಫ್ಟ್ ಆಗಬೇಕು ಫುಲ್. ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕ್ಬೇಕಾ? ಸ್ವಲ್ಪ ಆಲೂಗಡ್ಡೆ ಇದರಲ್ಲಿ ಆಲೂಗಡ್ಡೆ ಬೇಯಿಸುವಾಗ ಹಾಕೊಂಡಿದ್ದೀರಿ? ಸಾಕಲ್ಲ? ಚೂರು ಹಾಕಿ. ಸಾಕು ಸಾಕು. ಸೊ ಇದು ಕಲಸಿದ ಕೂಡಲೇ ತಟ್ಟಿ ಡೀಪ್ ಫ್ರೈಯಾ ಶಾಲೋ ಫ್ರೈ? ಡೀಪ್ ಫ್ರೈ. ಡೀಪ್ ಫ್ರೈ. ಓಕೆ. ಹಾಗಾದರೆ ಆಯಿಲ್ ಇಟ್ಕೊಳ್ಳೋಣ. ಹೌದು. ಜೀರಾ ಪೌಡರ್, ಜೀರಿಗೆ ಪುಡಿ ಹಾಕ್ಕೊಳ್ಬೇಕಾ? ಜೀರಿಗೆ ಮತ್ತು ಧನಿಯಾ. ಸೊ ಧನಿಯಾ, ಅರುಣಾ ಮಸಾಲ ಅವರ ಪುಡಿ, ಹಾಗೆಯೇ ಫ್ರೆಶ್ಲಿ ಪೌಂಡೆಡ್ ಪೌಡರ್ಸ್ ಇದು. ಸೊ ಜೀರಿಗೆ ಪುಡಿ ಸಾಕಾ? ಸಾಕು. ಮತ್ತಿನ್ನು ಕೊರಿಯಾಂಡರ್, ಅರುಣಾ ಧನಿಯಾ ಪುಡಿ ಸಾಕು. ಸಾಕು. ಮತ್ತು ಕಾರ್ನ್ಫ್ಲವರ್ ಹಾಕ್ತಿದ್ದೀನಿ. ಸೊ ಕಾರ್ನ್ಫ್ಲೋರ್ ಬೈಂಡಿಂಗ್. ಸೊ ನೀವು ಅದು ಕಲಿಸ್ಕೊಳ್ತಾ ಇರಿ, ನಾನು ಈ ಕಡೆ ಆಯಿಲ್ ಇಟ್ಕೊಂಡ್ಬಿಡ್ತೀನಿ. ಹಾಗಾದರೆ ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಬಿಕಾಸ್ ಇಟ್ಸ್ ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಒಂದಂತೂ ಕೊಲೆಸ್ಟ್ರಾಲ್ ಫ್ರೀ ಆಗಿರುವಂಥ ಒಂದು ಡಿಶನ್ನು ನೀವು ಹೇಳ್ಕೊಟ್ರಿ. ಸೊ ನಾವು ಆಯಿಲನ್ನು ಕೂಡ ಅದೇ ಬಳಸೋದು. ಸೊ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ಕೈಗೆ ಆಯಿಲ್ ಹಾಕಿ ಸೊ ಎಣ್ಣೆ ಕೂಡ ಕಾದಿದೆ, ಡೈರೆಕ್ಟ್ ಹಾಕ್ಕೊಳ್ಬೋದು ಅನಿಸುತ್ತೆ. ಇದು ಇದು ತುಂಬ ತೆಳ್ಳಗೆ ತಟ್ಕೊಳ್ಬೇಕು? ಇಲ್ಲ ಇಲ್ಲ, ಅಷ್ಟು ಬೇಡ. ಚೂರು ಚಿಕ್ಕ. ಸೊ ನಾನು ಅಂದ್ಕೊಂಡೆ ದಪ್ಪಕ್ಕಿರುತ್ತೆ ಅಲ್ಲ ಹಾಗೆ ಅಂತ. ಸೊ ಇದು ತೆಳ್ಳಗೆನೇ ತಟ್ಕೊಳ್ಳುವಂಥದ್ದು. ಸೊ ಕ್ರಿಸ್ಪಿಯಾಗಿ ಬರ್ಬೋದು, ಯಾಕೆ ಅಂತ ಹೇಳಿದರೆ ಸಾಬುದಾನ ಹಾಕಿದಿರಿ, ಹಾಗಾಗಿ ಈ ಸಂಡಿಗೆ ಎಲ್ಲ ನಾವು ತಿಂತೀವಲ್ಲ ಆ ಥರ ಬರುತ್ತಾ ಏನೋ? ಕ್ರಿಸ್ಪಿ ವಡ. ಕ್ರಿಸ್ಪಿ, ಒಳಗೆ ಸಾಫ್ಟ್ ಇರ್ತದೆ. ಒಳಗೆ ಸಾಫ್ಟ್ ಬಿಕಾಸ್ ಪೊಟ್ಯಾಟೊ. ಓಕೆ. ಹಾಂ. ಸೊ ಇದು ಸ್ಲೋ ಆಗಿ ಇದನ್ನು ಕುಕ್ ಮಾಡ್ಕೊಳ್ಬೇಕಾ? ಇದು ಒಳಗೆ ಬೇಯಲ್ಲ ಅದು.
ಹಾಂ, ಬಟ್ ಆಲ್ರೆಡಿ ಪೊಟ್ಯಾಟೊ ಬಂದಿರುತ್ತಲ್ವಾ, ಸಾಬುದಾನ ಬೇಯಬೇಕು. ಓಕೆ. ಇನ್ ಕೇಸ್ ನಿಮಗೆ ಡೀಪ್ ಫ್ರೈ ಬೇಡ ಆದರೆ ಅಪ್ಪಕ್ ಪ್ಯಾನಲ್ಲಿ ಹಾಕಿ ಸೊ ಅದು ಬಹುಶಃ ಸ್ವಲ್ಪ ರಿಸ್ಕಿಯರ್, ಟೈಮ್ ತಗೊಳ್ತದೆ. ಸೊ ನಿಮಗೆ ಟ್ರೆಡಿಷ್ನಲ್ ಅಡುಗೆಗಳಲ್ಲಿ ತುಂಬ ಇಷ್ಟ ಅಂತ ಇರುವಂಥದ್ದು ಯಾವುದು? ಚಿಕನ್, ಫಿಶ್ ಬಿಡಿ, ಅದೆಲ್ಲ ನಾ ಕೇಳಿದ್ದು. ವೆಜ್ಜಲ್ಲಿ ಅಮ್ಮ ಮಾಡಿದ್ದು ಪುಲಾವ್. ಹಾಂ, ಟ್ರೆಡಿಷ್ನಲ್ ಅಡುಗೆ ಕೇಳಿದೆ. ಸುಕ್ಕ ಮಾಡ್ತಾರೆ ವೆಜ್. ಹಾಂ, ಅದೆಲ್ಲ ಇಷ್ಟ ಆಗುತ್ತೆ. ಫ್ರೈಡೇ ಒಟ್ಟಲ್ಲಿ ಅದು ಈ ಥರ ಚಿಕನ್ಗೆ ಸಂಬಂಧಪಟ್ಟಿರಬೇಕು ಅಲ್ವಾ? ಸ್ವಲ್ಪ ಬೆಂದ ನಂತರ ಮತ್ತೆ ಇದಾಗಿದೆ. ಆಗಿದೆಲ್ಲ ತೆಗೋಣ. ಡನ್. ಸೊ ಬಿಸಿ ಬಿಸಿ ಸಾಬುದಾನ ವಡ ರೆಡಿಯಾಗಿದೆ. ಸೊ ಇದು ಸಾಸ್ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತಾ ಅಥವಾ ಹೀಗೆ ಚಟ್ನಿ ಏನಾದರೂ? ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಚಟ್ನಿ ಜೊತೆಗೆ. ಸಾಬುದಾನ ವಡ ರೆಡಿ. ಕ್ರಿಸ್ಪಿ, ಒಳಗೆ ಸಾಫ್ಟ್ ಇರುತ್ತೆ ಅಂತ ಹೇಳಿದ್ದೀರಿ. ಟೇಸ್ಟ್ ಆಮೇಲೆ ನೋಡ್ತೀನಿ. ನೋಡುವಾಗಂತೂ ಗೊತ್ತಾಗ್ತಾ ಇದೆ ಇಟ್ಸ್ ಕ್ರಿಸ್ಪಿ. ವಾವ್, ಸೂಪರ್, ಥ್ಯಾಂಕ್ ಯು. ಬಿಸಿ ಬಿಸಿ ಸಾಬುದಾನ ವಡ ರೆಡಿಯಾಗಿದೆ. ಯೂಶ್ವಲ್ ಮಾಡೋ ರೀತಿಯಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಯಾವ ರೀತಿ ಡಿಫ್ರೆಂಟ್ ಮತ್ತೊಮ್ಮೆ ನೋಡಿ. ಸಾಬುದಾನ ವಡ ತಯಾರಿಸೋ ವಿಧಾನ: ಮೊದಲಿಗೆ ಶುಂಠಿ ಹಾಗೂ ಹಸಿಮೆಣಸಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬೇಯಿಸಿದ ಆಲೂಗಡ್ಡೆಯನ್ನು ಕಿವುಚಿಕೊಂಡು ನೆನೆಸಿದ ಸಾಬಕ್ಕಿ, ರುಬ್ಬಿದ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಜೀರಿಗೆ ಪುಡಿ, ಅರುಣಾ ಧನಿಯಾ ಪುಡಿ, ಕಾರ್ನ್ಫ್ಲೋರ್ ಹಾಕಿ ಕಲಸಿ. ಆನಂತರ ವಡೆ ತಟ್ಟಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಸಾಬುದಾನ ವಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಧನ್ಯ, ಒಂದು ಸ್ವೀಟ್ ಇದೆ, ಒಂದಂತೂ ವಡ. ಸೊ ವಡ ಬಹುಶಃ ಸ್ವಲ್ಪ ಬಿಸಿ ಇದೆ. ಫಸ್ಟ್ ಇದನ್ನು ಟೇಸ್ಟ್ ಮಾಡೋಣ. ತಗೊಳ್ಳಿ. ಸೊ ಮಖಾನ ಖೀರ್. ಮಖಾನ ಖೀರ್ ಸೂಪರ್ವಾಗಿ ಬಂದಿದೆ. ಆ್ಯಂಡ್ ಒಂದು ನಾನು ಸಜೆಸ್ಟ್ ಮಾಡ್ತೀನಿ ಏನು ಅಂತ ಹೇಳಿದರೆ, ಇದನ್ನು ಡ್ರೈ ಹಾಗೆ ಮೇಲೆ ಹಾಕೊಳ್ಳೋ ಬದಲು ನೀವು ಪೌಡರ್ ಹಾಕಿ ಮಾಡಿದ್ದೀರಲ್ಲ, ಅದು ಚೆನ್ನಾಗಿರುತ್ತೆ. ಸೊ ಇದು ಖಾಲಿ ಸ್ವಲ್ಪ ಸಪ್ಪೆ ಅನಿಸುತ್ತೆ. ಸೊ ಪ್ರಿಫರಬಲಿ ಅದನ್ನು ಹಾಗೆ ಹಾಕೊಳ್ಳೋ ಬದಲು ಇಲ್ಲಾಂದರೆ ಕುದಿಯುವಾಗ ಹಾಕ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿ ಬರ್ಬೋದು. ಬಟ್ ಹಾಗೆ ಸ್ವಲ್ಪ ಸಾಫ್ಟ್ ಆಗ್ತದೆ ಲಾಸ್ಟ್ಗೆ. ಬಟ್ ಪುಡಿ ಮಾಡಿ ಹಾಕಿದ್ದೀರಲ್ಲ ಒಳಗಿಂದು, ಅದಂತೂ ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಐ ಪ್ರಿಫರ್ ಆ ರೀತಿಯಾಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ಆಸಮ್. ನೀವು ಆ ಕ್ಯಾರಮಲೈಸ್ ಮಾಡಿದ್ರಲ್ಲ, ನೀವು ಆಗಲೇ ಹೇಳಿದಾಗೆ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇದೆ. ದಟ್ಸ್ ನೈಸ್. ಸೊ ಇದು ಟೇಸ್ಟ್ ನೋಡೋಣ. ಸಾಬುದಾನ ವಡ. ಓ ಕ್ರಿಸ್ಪಿ ಔಟ್ಸೈಡ್, ಸಾಫ್ಟ್ ಇನ್ಸೈಡ್. ಹಾಂ, ಹೇಳಬೇಕು ಅಂತ ಇಲ್ಲ. ಐ ಗೆಸ್ ನೀವು ಬೈಟ್ ಮಾಡ್ತಾರೋ ನನಗೆ ಕೇಳ್ತಾ ಇದೆ, ನಾನು ನೋಡಿದ್ರೆ ನಿಮ್ಗೆ ಕೇಳ್ತಾ ಇದೆ. ಅಷ್ಟು ಕ್ರಿಸ್ಪಿ ಆಗಿದೆ, ಬಟ್ ಒಳಗೆ ಮಾತ್ರ ಸಾಫ್ಟ್ ಆಗಿದೆ. ಆ್ಯಂಡ್ ಇಟ್ಸ್ ವೆರಿ ನೈಸ್.
ಈ ಥರ ಟಿ ವಿ ನೋಡ್ತಾ ಇರುವಾಗ ಹಾಗೆ ಕೂತ್ಕೊಂಡು ತಿನ್ನೋದಕ್ಕೆ ಈವ್ನಿಂಗ್ ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ. ಬಹುಶಃ ನೀವು ಹೇಳಿದ್ರೆ ಚಟ್ನಿ ಬೇಕು ಅಗತ್ಯ ಇಲ್ಲ, ಅಷ್ಟರಲ್ಲೇ ತಿನ್ಬೋದು. ಇಟ್ಸ್ ವೆರಿ ಟೇಸ್ಟಿ. ತುಂಬ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿದೆ. ಎರಡಂತೂ ಆಸಮ್. ಅದಂತೂ ಈವ್ನಿಂಗ್ ಟೀಗೆ ತುಂಬ ಚೆನ್ನಾಗಿದೆ. ಇದು ಐ ಗೆಸ್ ಇದನ್ನು ಚಿಲ್ ಮಾಡಿ ತಿಂದರೆ ಇನ್ನೂ ಚೆನ್ನಾಗಿರುತ್ತಲ್ವ. ಸೊ ನನಗಿದು ತುಂಬ ಇಷ್ಟ ಆಯಿತು. ಸೊ ಇದು ಬಟ್ ಆಮೇಲೆ ಮಖಾನ ಡ್ರೈ ಬೇಡ. ಸೊ ಇಟ್ಸ್ ವೆರಿ ಟೇಸ್ಟಿ. ಸೊ ನನಗಂತೂ ಎರಡು ಡಿಶ್ ಕೂಡ ತುಂಬ ಇಷ್ಟ ಆಯಿತು. ಒಂದು ಇನ್ನೋವೇಟಿವ್, ಇನ್ನೊಂದು ಟ್ರೆಡಿಷ್ನಲ್ ಅಡುಗೆ ಅಂತ ಹೇಳಿದ್ರಿ, ಬಟ್ ಅದರಲ್ಲೂ ಕೂಡ ಸ್ವಲ್ಪ ಇನ್ನೋವೇಷನ್ ಇದೆ. ಎಸ್, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ ವತಿಯಿಂದ 2 ಸ್ಟಾರ್. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಒಳ್ಳೆ ಒಳ್ಳೆ ರೆಸಿಪೀಸನ್ನು ಮಾಡ್ತಾ ಇರಿ, ಹಾಗೆಯೇ ನಮಗೆ ಬಂದು ಹೇಳ್ಕೊಡ್ತಾ ಇರಿ. ವಡ ಸೂಪರ್ ಬಿಸಿಯಾಗಿ ಹಾಗೆ ತಿಂತಾ ಇರಬೇಕು, ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ಈ ಮಖಾನ ಖೀರ್ ಏನಿದೆ ಅಸ್ಸಮ್. ಸೊ ಇದನ್ನಂತೂ ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಹೆಲ್ತ್ ಬೆನಿಫಿಷಿಯಲ್ ಇರುವಂಥ ಒಂದು ಲೋಟಸ್ ಸೀಡ್ದು ಕೂಡ ಒಂದು ಖೀರ್. ಸೊ ನಾನಂತೂ ಇದನ್ನು ತುಂಬ ರೆಕಮೆಂಡ್ ಮಾಡ್ತೀನಿ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನೆ ಭೇಟಿ ಆಗ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.